ವಿದ್ಯಾಸಂಸ್ಥೆಗಳು ಶಿಕ್ಷಣವನ್ನ ಕಟ್ಟಿಕೊಡುತ್ತವೆ. ಆದ್ರೆ ಇಲ್ಲಿ ಕಲಿತ ಶಿಕ್ಷಣ ಎಲ್ಲರಿಗೂ ಬದುಕು ಕಟ್ಟಿಕೊಡಲ್ಲ. ಆದ್ರೆ ಈ ಶಿಕ್ಷಣ ಸಂಸ್ಥೆ ಬದುಕು ಕಟ್ಟಿಕೊಡುತ್ತೆ, ಜೊತೆಗೆ ತಮ್ಮ ಪಾರಂಪರಿಕತೆಯನ್ನ ಮುಂದಿನ ಜನಾಂಗಕ್ಕೂ ವಿಸ್ತರಿಸುವಂತೆ ಮಾಡುತ್ತೆ. ಎಸ್ ವೀಕ್ಷಕರೇ, ಇದು ವಿಶಿಷ್ಟ ಜ್ಞಾನ ದೇಗುಲ. ಇದರ ಬಗ್ಗೆ ಒಂದು ಅದ್ಭುತ ಸ್ಟೋರಿ ಇಲ್ಲಿದೆ. ಗೇಟು ತೆಗೆದು ಒಳ ಪ್ರವೇಶಿಸಿದಂತೆ ಸ್ವಚ್ಛ ಹಸಿರ ಪರಿಸರ, ಸುಂದರ ಹೂದೋಟದ ಮಧ್ಯೆ ಇರುವ ತರಗತಿಗಳಿಂದ ಉಳಿಪೆಟ್ಟು, ದಾರಿಯ ಇಕ್ಕೆಲೆಗಳಲ್ಲಿ ಭಾರತದ ಪರಂಪರೆಯ ಶಿಲ್ಪಕಲಾಕೃತಿಗಳ ಅನಾವರಣ. ಹೀಗೆ ಮುಂದುವರಿದಾಗ ಈ ಅಪೂರ್ವ ಕೌಶಲ್ಯ ತರಬೇತಿ ಸಂಸ್ಥೆ ಅರಿವು ನಮಗಾಗುತ್ತೆ. ಇದು ಕೇವಲ ಶಿಕ್ಷಣ ಸಂಸ್ಥೆಯಲ್ಲ, ಇದು ಜೀವನ ಶಿಕ್ಷಣ ಸಂಸ್ಥೆ. ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಬೋಧನೆಯ ಮೂಲಕ ವೃತ್ತಿ ಪಡೆಯಲು ಸಹಕಾರ ಮಾಡುತ್ತವೆ. ಇನ್ನು ಕೆಲವು ಶಿಕ್ಷಣ ಸಂಸ್ಥೆಗಳು ನೀಡುವ ಪಠ್ಯ ಬೋಧನೆಗೆ ಹೆಚ್ಚಿನ ಶುಲ್ಕ ನೀಡಬೇಕಾಗುತ್ತೆ. ಇದು ಎಲ್ಲ ವರ್ಗದವರಿಗೂ ಸಾಧ್ಯವಾಗುವ ಮಾತಲ್ಲ. ವೃತ್ತಿಪರ ಕೋರ್ಸುಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ನೀಡುವ ಶಿಕ್ಷಣದಿಂದ ಒಂದಷ್ಟು ಉದ್ಯೋಗ ಪಡೆಯಲು ಸಾಧ್ಯವಿದೆ. ಆದರೆ ಯಾವುದೇ ಶುಲ್ಕವಿಲ್ಲದೆ 95% ಉದ್ಯೋಗ ಅವಕಾಶ ನೀಡಬಲ್ಲ ಅಪರೂಪದ ಸಂಸ್ಥೆ ಕಾರ್ಕಳದ CA ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ಸ್.
ಕೆನರಾ ಬ್ಯಾಂಕ್ ಪ್ರಾಯೋಜಿತ ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ಸ್ ಅಂತ ಹೇಳ್ತೀವಿ. ಇದು ಕೆನರಾ ಬ್ಯಾಂಕ್ ಪ್ರಾಯೋಜನೆ ಮಾಡುವಂಥ ಸಿ ಕಾಮತ್ರ ಕುಶಲಕರ್ಮಿಗಳ ಸಂಸ್ಥೆ. ಈ ಸಂಸ್ಥೆ ಕೆನರಾ ಬ್ಯಾಂಕ್ ಪ್ರಾರಂಭ ಮಾಡಿದ್ದು ಸುಮಾರಾಗಿ 1996ರಲ್ಲಿ. ಇದೊಂದು ಫಿಲಾಂಥ್ರಪಿಕ್ ಆ್ಯಕ್ಟಿವಿಟಿ ಆಫ್ ಕೆನರಾ ಬ್ಯಾಂಕ್ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗ ಕುಶಲಕರ್ಮಿಗಳಿಗೆ ಒಂದು ಸಂಸ್ಥೆ ಮಾಡುವಂತಹ ಒಂದು ಇನ್ಸ್ಟಿಟ್ಯೂಟ್ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈಗೆಲ್ಲ ಮಷಿನ್ ಮೇಡ್ ಐಟಮ್ಸನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಕೆನರಾ ಬ್ಯಾಂಕ್ ಏನು ಮಾಡಿದೆ ಅಂದರೆ ಈ ಆ್ಯಕ್ಟಿವಿಟಿಯನ್ನು ಏನು ಕರಕುಶಲ ಕರ್ಮಿಗಳಿಗೆ ಒಂದು ಸಂಪೂರ್ಣ ಸಪೋರ್ಟ್ ಕೊಡಬೇಕು ಅಂತ, ಬೆಂಬಲ ಕೊಡಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಈ ಸಂಸ್ಥೆಯಲ್ಲಿ ಏನು ಅಂದರೆ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಊಟ, ತಿಂಡಿ, ವಸತಿ ಮತ್ತು ಅವರಿಗೆ ಬೇಕಾಗುವಂಥ ಏನು ಖರ್ಚು ವೆಚ್ಚ ಏನು ಬರುತ್ತೆ ಪ್ರಯಾಣಕ್ಕೆಲ್ಲ ಕೆನರಾ ಬ್ಯಾಂಕು ಸಂಪೂರ್ಣವಾಗಿ ಒದಗಿಸ್ತಾ ಇದೆ. ಇದಕ್ಕಿಂತ ಹೆಚ್ಚಿನ ವಿಚಾರ ಏನಂತ ಅಂದರೆ ಇವನ್ ಅವರದ್ದು ಟ್ರೈನಿಂಗ್ ಮುಗಿದ ಮೇಲೆ ಅವರಿಗೆ ನಾವು ಅವ್ರ ಸೆಟ್ಲ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ತನಕ 2-3 ವರ್ಷ ತನಕನೂ ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ, ವೆದರ್ ಅವರು ಕಂಫರ್ಟಬಲ್ ಆಗಿದ್ದಾರೋ ಇಲ್ಲ ಅಂತ ಹೇಳಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಕುಶಲಕರ್ಮಿಗಳು ಏನಿದಾರಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಅನುಭವಿ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಫಸ್ಟ್ ಆಫ್ ಆಲ್ ಅಂಥ ಅನುಭವಿ ಶಿಕ್ಷಕರನ್ನು ಕೊರತೆ ತುಂಬ ಇದೆ. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ ಅಂತಂದರೆ ಆಯ್ದ ಶಿಕ್ಷಕರನ್ನು ತಗೊಂಡು ಅವರಿಂದ ಇದು ಲೋಹ ಕೆತ್ತನೆ ಇರ್ಬೋದು, ಕಲ್ಲಿನ ಕೆತ್ತನೆ ಇರ್ಬೋದು, ಮರದ ಕೆತ್ತನೆ ಇರ್ಬೋದು, ಇಂಥದ್ರಲ್ಲಿ ಟ್ರೈನಿಂಗ್ ಕೊಡ್ತಾ ಇದೆ ಅವರಿಗೆಲ್ಲ. ಇನ್ಫ್ಯಾಕ್ಟ್ ಇದೊಂದು ಆರ್ಟಿಸನ್ ಆ್ಯಕ್ಟಿವಿಟಿಯಲ್ಲಿ ಒಂದು ಕ್ರಾಂತಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆನರಾ ಬ್ಯಾಂಕ್ ಸಾಮಾನ್ಯವಾಗಿ ಏನು ಮಾಡುತ್ತೆ ಅಂದರೆ ಪ್ರತಿ ವರ್ಷ ತನ್ನ ಲಾಭದಲ್ಲಿ ಕೆಲವೊಂದು ಪರ್ಸೆಂಟೇಜ್ನ ಸಪ್ರೇಟಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಇಟ್ಕೋತೀವಿ. ಆ ಅಡಿಯಲ್ಲಿ ನಾವು ಈ ಆ್ಯಕ್ಟಿವಿಟಿಯನ್ನು ಏನು ಕುಶಲಕರ್ಮಿ ಸಂಸ್ಥೆಯನ್ನು ನಡೆಸೋದಕ್ಕೆ ಅಮೌಂಟನ್ನು ಇಯರ್ ಮಾರ್ಕ್ ಇಟ್ಟಿರ್ತೀವಿ. ಆ ಸಂಸ್ಥೆಗೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಬೇಕಾಗುವಂಥ ಉಪಕರಣಗಳಿರ್ಬೋದು ಅಥವಾ ಅವರ ಏನೇ ವೆಚ್ಚ ಇದ್ರೂ ಕೆನರಾ ಬ್ಯಾಂಕು ವಹಿಸ್ತಾ ಇದೆ. ಇದು ಒಂದು ಗೌರವ ಅನ್ಬೋದು ಅಥವಾ ನಾವು ಒಂದು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಈ ಥರ ನಾವು ಮಾಡ್ತಾಯಿದ್ದೀವಿ. ನಮ್ಮ ಅಂಬೆಂಬಾಳ್ ಸುಬ್ಬರಾಯ ಪೈಯವರ ಫೋಟೋ ನೀವು ಪ್ರತಿ ಬ್ರಾಂಚ್ಗಳಲ್ಲೂ ನೋಡ್ತಾ ಇದ್ದಾರೆ. ಇದು ಅವರ ವಿಷನ್. ಆ್ಯಕ್ಚುಲಿ ಏನು ಅಂಬೆಂಬಾಳ್ ಸುಬ್ಬರಾಯ ಪೈಯವರು ಕೆನರಾ ಬ್ಯಾಂಕ್ ಸ್ಥಾಪನೆ ಮಾಡಿದರು, ಇದು ಲಾಭಕ್ಕಾಗಿ ಅಂತ ಮಾಡಿದ್ದಲ್ಲ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಅಂತ ಮಾಡಿದ್ದು. ಹಳ್ಳಿಗೆ ಹೋಗಿ ಅವರು ಡೆಪಾಸಿಟ್ಸನ್ನೆಲ್ಲ ಕಲೆಕ್ಟ್ ಮಾಡ್ತಾಯಿದ್ರು. ಹಾಗಾಗಿ ಈ ಭಾಗದಲ್ಲಿ ಜನ ಕೆನರಾ ಬ್ಯಾಂಕ್ ಆಗಲಿ ಅಥವಾ ಸಿಂಡಿಕೇಟ್ ಬ್ಯಾಂಕ್ ಆಗಲಿ ಇವತ್ತೇನು ಮರ್ಜ್ ಆಗಿದೆಯಲ್ಲ ಅವರನ್ನು ಈ ಫೌಂಡೇಶನ್ನ ತುಂಬ ನೆನೆಸ್ಕೋತಾ ಇದ್ದಾರೆ. ಈ ದಿಶೆಯಲ್ಲಿ ಕೆನರಾ ಬ್ಯಾಂಕ್ ಏನು ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ಸ್ ಏನಿದೆ ನಾವು ಸ್ಟಾರ್ಟ್ ಮಾಡಿದೆ, ಅದರ ಲಾಭವನ್ನು ನಾಟ್ ಓನ್ಲಿ ಸೌತ್ ಕೇರಳದವರು ಅಷ್ಟೇ ಅಲ್ಲ, ಉಡುಪಿ ಜಿಲ್ಲೆಯವರು ಅಷ್ಟೇ ಅಲ್ಲ, ಕರ್ನಾಟಕದ ಇತರ ಭಾಗದವರು, ಆಂಧ್ರ ಪ್ರದೇಶದಿಂದ, ಕೇರಳದಿಂದ ಜನ ಬಂದುಬಿಟ್ಟು ಅದರ ಲಾಭವನ್ನು ಪಡ್ಕೋತಾ ಇದ್ದಾರೆ. ಓನ್ಲಿ ಥಿಂಗ್ ಈಸ್ ನಾವು ಅದನ್ನು ಇನ್ನೂ ಹೆಚ್ಚು ಜನರಿಗೆ ನಾವು ತಲುಪಿಸ್ಬೇಕಾಗಿದೆ. ಆಲ್ರೆಡಿ 810 ಜನ ಈ ಸಂಸ್ಥೆಗೆ ಟ್ರೈನಿಂಗ್ ತೊಗೊಂಡಿದ್ದಾರೆ. ಅದರಲ್ಲಿ 92% ಜನರು ಇಂಡಿಪೆಂಡೆಂಟಾಗಿ ಅವರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಎಸ್, ಪ್ರತಿಯೊಬ್ಬರು ಇಂಜಿನಿಯರ್ ಆಗೋಕ್ಕಾಗಲ್ಲ, ಪ್ರತಿಯೊಬ್ಬರು ಡಾಕ್ಟರ್ ಆಗೋಕ್ಕಾಗಲ್ಲ. ಬಟ್ ತಂದೆ ತಾಯಿಗಳ ಇಷ್ಟ ಯಾವತ್ತೂ ಏನಿರುತ್ತೆ, ನನ್ನ ಮಗ ಮುಂದೆ ಬರಬೇಕು ಅನಿಸುತ್ತೆ. ಬಟ್ ಒಂದು ಮಾತ್ರ ಹೇಳಕ್ಕೆ ಬಯಸ್ತೀನಿ, ಇಂಜಿನಿಯರ್ ಆದವರೇ ದೊಡ್ಡ ವ್ಯಕ್ತಿಗಳು, ಡಾಕ್ಟರ್ ಆದವರೇ ದೊಡ್ಡ ವ್ಯಕ್ತಿಗಳು ಅಂತ ಇಲ್ಲ. ನಾನು ಇಲ್ಲೇ ಬೇಕಾದಷ್ಟು ಉದಾಹರಣೆಗಳು ಉಡುಪಿ ಜಿಲ್ಲೆಯಲ್ಲೇ ಇದೆ. ಇನ್ಫ್ಯಾಕ್ಟ್ ನಾನು ತುಂಬ ಜನ ನೋಡಿದ್ದೀನಿ, ಅವರಿಗೆ ಇಷ್ಟವಾದ ಒಂದು ಫೀಲ್ಡಲ್ಲಿ ಮುಂದೆ ಬರ್ತಾರೆ. ಆ ಮುಂದೆ ಬರುವಂಥ ಆ ರೈಟ್ ಫೀಲ್ಡನ್ನು ಚೂಸ್ ಮಾಡಿಕೊಂಡು ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕ್ನವರು ಇವತ್ತು ಈ ಜಿಲ್ಲೆಯಲ್ಲಿ ಅಂತ ಅಲ್ಲ, ಕರ್ನಾಟಕದಲ್ಲಿ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ಅವರಿಗೆ ಫೈನಾನ್ಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆ್ಯಕ್ಚುಲಿ ಅದರಲ್ಲಿ ಮತ್ತು ಯಾವುದೇ ಸಾಲವನ್ನು ಬ್ಯಾಂಕ್ಗಳು MSME ಏನು ಹೇಳ್ತಾ ಇದ್ದೀವಲ್ಲ ಅದ್ರಲ್ಲಿ ನಾವು ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸಸ್ಸೇ ಆಗೋದಿಲ್ಲ. ಈ ಕ್ಷೇತ್ರದಲ್ಲಿ ಈ ಕುಶಲಕರ್ಮಿಗಳು ಏನಿದ್ದಾರೆ ಆ ಕ್ಷೇತ್ರದಲ್ಲಂತೂ ಬ್ಯಾಂಕೇ ಇಂಟ್ರೆಸ್ಟ್ ತಗೊಂಡು ಅಲ್ಲಿ ಯಾರು ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ದಲ್ಲಿ ಯಾರು ಓದಿರ್ತಾರೆ ಅವರಿಗೆ ಸೆಟ್ಲ್ಮೆಂಟ್ ಮಾಡೋದಕ್ಕೆ ನಾವು ಇಂಟ್ರೆಸ್ಟ್ ತಗೊಂಡು 2, 3, 4 ಅವರಿಗೆ ಏನು ಫಂಡಿಂಗ್ ರಿಕ್ವೈರ್ಮೆಂಟ್ ಎಲ್ಲ ಇರುತ್ತೆ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೌದು, ನನ್ನ ಆಸೆ ಇಷ್ಟೇ, ನಾಟ್ ಓನ್ಲಿ ನಮ್ಮ ಜಿಲ್ಲೆಯ ಮಕ್ಕಳಲ್ಲದೆ ಬೇರೆ ಯಾವುದೇ ಕರ್ನಾಟಕ ರಾಜ್ಯದ ಇರಲಿ, ಇತರ ರಾಜ್ಯಗಳ ಮಕ್ಕಳಾಗಲಿ ಸಿ ಕಾಮತ್ ಇನ್ಸ್ಟಿಟ್ಯೂಟಲ್ಲಿ ಇರುವಂಥ ಒಂದು ಕ್ರಾಂತಿ ಅಂತ ಹೇಳ್ತೇನೆ. ಈ ಕ್ರಾಂತಿಯ ಲಾಭ ತಗೋಬೇಕು. ಉದ್ಯೋಗಕ್ಕಾಗಿ ಬೆಂಗಳೂರು, ಬಾಂಬೆ ಅಂತ ಅಡ್ಡಾಡೋ ಬದಲು ಮುಂಚೆ ಏನಾಗ್ತಾ ಇತ್ತು, ನಮ್ಮ ಏನಿದೆ ಕುಶಲಕರ್ಮಿ ಏನಿದೆ ಇದು ನಶಿಸ್ತಾ ಇತ್ತು. ಬಟ್ ಇತ್ತೀಚಿನ ದಿವಸದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಜನ ಏನು ಮಾಡ್ತಾರೆ, ಈ ಐಟಮ್ಗಳನ್ನೇ ಫ್ಯಾನ್ಸಿ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರ ಅರ್ಥ ಏನಾಗಿದೆ, ಪ್ರತಿಯೊಬ್ಬರ ಮನೆಯಲ್ಲಿ, ಆಫೀಸ್ಗಳಲ್ಲಿ ನೀವು ಈ ಕುಶಲಕರ್ಮಿಗಳು ಮಾಡಿರುವಂಥ ಈ ಕರಕುಶಲ ಕಲೆಯ ಸಾಮಾನುಗಳನ್ನು ನೋಡೋಕ್ಕೆ ಸಾಧ್ಯತೆ ಇದೆ. ಹೆರಿಟೇಜ್, ಎಕ್ಸಾಕ್ಟ್ಲಿ.
ಸೊ ಅಂತ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತಂದೆ ತಾಯಿಗಳು ತಮ್ಮ ಮಗುವಿನಲ್ಲಿ ಏನಾದ್ರು ಇಂಥದ್ದು ಒಂದು ಕರಕುಶಲ ಒಂದು ಶಕ್ತಿ ಇದೆ ಅಂತ ಕಂಡು ಬಂದರೆ ದಯವಿಟ್ಟು ಆ ಮಕ್ಕಳನ್ನು ಕೆನರಾ ಬ್ಯಾಂಕ್ ಪ್ರಾಯೋಜಿತವಾಗಿರುವಂಥ ಸಿ ಕಾಮತ್ ಇನ್ಸ್ಟಿಟ್ಯೂಟಿಗೆ ತಂದುಬಿಟ್ಟು ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅದು 7ನೇ ತರಗತಿ ಪಾಸ್ ಆಗಿರಬೇಕಾಗತ್ತೆ. ವಯಸ್ಸು 18ರಿಂದ 35 ವರ್ಷದವರಾಗಿರಬೇಕಾಗತ್ತೆ. ಕೆನರಾ ಬ್ಯಾಂಕಿಂದ ನಾವು ಡೆಪ್ಯೂಟ್ ಮಾಡಿದಂಥ ಡೈರೆಕ್ಟರ್ಸ್ ಅಲ್ಲಿರ್ತಾರೆ. ಅಲ್ಲಿ ಶಿಕ್ಷಕ ವೃಂದ ಇದೆ. ಅವರು ತುಂಬ ಪೊಲೈಟಾಗಿ ನೀಟಾಗಿ ಗೈಡ್ ಮಾಡ್ತಾರೆ. ನಿಮ್ಮ ಮಕ್ಕಳು ಇದರಲ್ಲಿ ಖಂಡಿತವಾಗಿ ಯಾವುದೇ ಮಕ್ಕಳು ಬೇಕಾದ್ರೂ ಅದರಲ್ಲಿ ಸಕ್ಸಸ್ ಆಗ್ಬೋದು, ಪ್ರೊವೈಡೆಡ್ ಅವರಿಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರಬೇಕು. ನನ್ನ ಆಸೆ ಇಷ್ಟೇ, ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಏನು ಇನ್ಸ್ಟಿಟ್ಯೂಟ್ ಇದೆ ನಮ್ಮದು, ಪ್ರತಿಯೊಂದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡುವಂಥ ಇನ್ಸ್ಟಿಟ್ಯೂಟ್. ಈ 18 ತಿಂಗಳ ಪ್ರೋಗ್ರಾಮ್ ಟ್ರೈನಿಂಗ್ ಏನು ಕೊಡ್ತಾ ಇದ್ದೀವಿ ಅದ್ರ ಲಾಭ ಹೆಚ್ಚಿನ ಜನ ಪಡ್ಕೊಳ್ಳಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇದು ಒಂದು ಹೇಗೆ ಅಂತ ಅಂದರೆ, ನಾವು 10 ರೂಪಾಯಿ ಮಕ್ಕಳಿಗೆ ಖರ್ಚು ಮಾಡೋದಿಲ್ಲ. ಪ್ರಥಮವಾಗಿ ಮಗು ಏನು ಮಾಡ್ತಾನೆ, ತಂದೆ ತಾಯಿಗಳನ್ನ ಕರ್ಕೊಂಡ್ಬಂದು ಇನ್ಸ್ಟಿಟ್ಯೂಟಿಗೆ ಬರ್ತಾನೆ. ಇನ್ಸ್ಟಿಟ್ಯೂಟು 5 ಎಕರೆ ಲ್ಯಾಂಡಲ್ಲಿದೆ. ಇದು ಕಾರ್ಕಳದಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿದೆ. ವಿದ್ಯಾರ್ಥಿಯ ಮೇಲೆ, ಸ್ಟೂಡೆಂಟ್ ಮೇಲೆ ಯಾವುದೇ ಥರದ ಖರ್ಚಿನ ಭಾರನೇ ಇಲ್ಲ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, 92 ಜನ ಇವತ್ತಲ್ಲಿ 92% ಜನ ಆ ಇನ್ಸ್ಟಿಟ್ಯೂಟಲ್ಲಿ ಓದಿದವರು ಸಕ್ಸಸ್ಫುಲ್ಲಾಗಿ ಆನ್ ದೇರ್ ಓನ್ ಸೆಟಲ್ಮೆಂಟ್ ಆಗಿಬಿಟ್ಟಿದ್ದಾರೆ. ಇದು ಒಂದು ನಾನು ಒಂದು ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ. ಅಂದರೆ ಈ ಇನ್ಸ್ಟಿಟ್ಯೂಟಲ್ಲಿ ನೀವು ಹೊರಗಡೆ ಹೋಗಿ ಬಾಂಬೆ, ಡೆಲ್ಲಿಗೆ ಹೋಗಿ ಅಲ್ದಾಡೋ ಪರಿಸ್ಥಿತಿ ಇಲ್ಲ. ನಿಮ್ಮ ಊರಿನಲ್ಲೇ ಮಾಡುವಂಥ ಒಂದು ಕಾರ್ಯಕ್ರಮ ನಿಮ್ಗೆ ಏನು ಸಿದ್ಧನ ಮಾಡ್ಕೋಬೋದು. ಖಂಡಿತವಾಗಿ ಇದು ಕೆನರಾ ಬ್ಯಾಂಕ್ ಯಾವತ್ತೂ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇರುತ್ತೆ. ಇಂಥ ಒಳ್ಳೆಯ ಕೃತ್ಯವನ್ನು ಕೆನರಾ ಬ್ಯಾಂಕ್ ಖಂಡಿತವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಕರಾವಳಿಯ ಹೆಮ್ಮೆಯ ಬ್ಯಾಂಕಿಂಗ್ ಸಂಸ್ಥೆ ಕೆನರಾ ಬ್ಯಾಂಕ್ ಕಳೆದ 2 ದಶಕಗಳಿಂದ ಸದ್ದಿಲ್ಲದ ಶಿಕ್ಷಣ ಸೇವೆ ನಡೆಸುತ್ತಿದೆ. ಇದನ್ನು ಶೈಕ್ಷಣಿಕ ಕ್ರಾಂತಿ ಎಂದರೂ ತಪ್ಪಾಗಲಾರದು. ಯಾವುದೇ ಶುಲ್ಕವಿಲ್ಲದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಉದ್ಯೋಗದ ಅವಕಾಶವನ್ನು ನೀಡುತ್ತಿದೆ. ಇದು ಕೆನರಾ ಬ್ಯಾಂಕ್ನ ಜೀವನ ಶಿಕ್ಷಣ. ನಮ್ಮ ಕೆನರಾ ಬ್ಯಾಂಕ್ ಈ ಒಂದು ಸಂಸ್ಥೆಯನ್ನು 22/2/1997 ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಇಂದಿಗೆ 26 ವರ್ಷ ಕಳೆದಿದೆ. ನಮ್ಮ ಈ ಸಂಸ್ಥೆ ಕೆನರಾ ಬ್ಯಾಂಕಿನ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ನಶಿಸಿ ಹೋಗ್ತಾ ಇರುವ ನಮ್ಮ ಶಿಲ್ಪಕಲೆಯನ್ನು ನಾವು ಅದನ್ನು ಪುನಃ ಒಂದು ಸ್ಥಾಪನೆ ಮಾಡಬೇಕು, ಅದನ್ನು ಉಳಿಸಿಕೊಂಡು ಹೋಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಈ ಒಂದು ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು. ಈಗ 26 ವರ್ಷ ಕಳೆದಿದೆ. ಸಾಧಾರಣ 821 ಮಕ್ಕಳು ಇದರಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಹೆಚ್ಚಿನ 98% ಜನರು ಇದರಲ್ಲೇ ಇದನ್ನು ಉದ್ಯೋಗವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮತ್ತಿನ್ನು ಹೇಳಬೇಕು ಅಂತ ಹೇಳಿದರೆ,
ಈ ಒಂದು ನಮ್ಮ ಸಂಸ್ಥೆಯಲ್ಲಿ 18 ತಿಂಗಳ ಅವಧಿಯ ಇದು ತರಬೇತಿ ಆಗಿರುತ್ತದೆ. ಮರ ಮತ್ತು ಕಲ್ಲು ಒಂದು ವಿಭಾಗ ಮತ್ತು ಇನ್ನೊಂದು ಲೋಹ ವಿಭಾಗ. ಇದು 18 ತಿಂಗಳ ಕಾಲ ನಡೀತದೆ. ಪ್ರತಿ ವರ್ಷ ನಾವು ಎಷ್ಟು ಮಕ್ಕಳು ಬರ್ತಾರೆ ನಮಗೆ ರಿಸ್ಟ್ರಿಕ್ಷನ್ ಅಂತ ಇಲ್ಲ. 50 ಮಕ್ಕಳು ಇರಲೇಬೇಕು ಅಂತ ನಮ್ಮ ಒಂದು ಇದೆ, ಟಾರ್ಗೆಟ್ ಅಂತ ಇದೆ. ಅದಕ್ಕೂ ಜಾಸ್ತಿ ಬಂದರೆ ನಾವು ಮಕ್ಕಳನ್ನು ತಗೊಳ್ತೇವೆ. ಕೆಲವು ಸಲ 70-75 ಮಕ್ಕಳು ಆದದ್ದು ಇದೆ. ನಾವು ಇದು ಪ್ರತಿ ವರ್ಷ ಪ್ರತಿ ತಿಂಗಳಲ್ಲೂ ಒಂದೊಂದು ಬ್ಯಾಚ್ ನಾವು ತಗೊಳ್ತಾ ಇರ್ತೇವೆ. ಮತ್ತು ಈ ತಿಂಗಳಲ್ಲಿ ಕೂಡ ಒಂದು 29 ತಾರೀಕಿಗೆ ಇನ್ನು ಹೊಸ ಬ್ಯಾಚ್ ಒಂದು ಪ್ರಾರಂಭ ಆಗ್ತಾ ಇದೆ. ಮತ್ತು ನಮಗೆ ಇದನ್ನು ಫಂಡ್ ಕೊಡ್ತಾ ಇರೋದು ನಮ್ಮ ಕೆನರಾ ಬ್ಯಾಂಕು ಇದು ಸೆಂಟಿನರಿ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಇದೆ. ಇದರಿಂದ ನಮಗೆ ಫಂಡನ್ನು ನಮಗೆ ಒದಗಿಸ್ತಾ ಇರ್ತಾರೆ. ಪ್ರತಿ ತಿಂಗಳು ನಮಗೆ ಫಂಡ್ ಒದಗಿಸ್ತಾರೆ. ಇದರಲ್ಲಿ ಕಲಿತು ಹೋದವರು ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಮುಖ್ಯವಾದ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಯನ್ನು ಮಾಡ್ತಾ ಇದ್ದಾರೆ. ಶಿಲ್ಪಕಲೆಯನ್ನು ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಪ್ರಶಸ್ತಿಗಳು ಕೂಡ ಬಂದಿದೆ ಈ ಒಂದು ಕಲೆಯಲ್ಲಿ. ಮತ್ತು ಇತ್ತೀಚೆಗೆ ಒಬ್ಬರು ನಮಗೆ ಇನ್ವಿಟೇಷನ್ ಕೊಟ್ಟು ಹೋದರು, ನನಗೆ ಪ್ರಶಸ್ತಿ ಸಿಗ್ತಾ ಇದೆ, ನಾನೊಂದು ಯಾವುದೊಂದು ಪ್ರಶಸ್ತಿ ಅವರು ಇನ್ವಿಟೇಷನಲ್ಲಿ ಇದೆ, ಅದು ಆ ಪ್ರಶಸ್ತಿನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದ್ಕೊಂಡು ನಮ್ಮ ಹತ್ರ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಕೂಡ ಹೋಗಿದ್ದಾರೆ. ತುಂಬ ಜನರಿಗೆ ಸಿಕ್ಕಿದೆ ಪ್ರಶಸ್ತಿಗಳು. ಇಲ್ಲಿ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ, ಯಾರೂ ಬರ್ಬೋದು. ನಮ್ಮ ದೇಶದಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಅಸ್ಸಾಂ, ಬಿಹಾರ, ಈಗ ಪ್ರಸ್ತುತ ಆಂಧ್ರ, ಕೇರಳ ಮತ್ತು ಮಹಾರಾಷ್ಟ್ರದಿಂದ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಎಲ್ಲ ಉಚಿತವಾಗಿ ನಮ್ಮ ಬ್ಯಾಂಕಿನ ವತಿಯಿಂದ ಉಚಿತವಾಗಿ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಆಹಾರ ಮತ್ತು ಟೂಲ್ ಕಿಟ್ ಅಂತ ಕೊಡ್ತೇವೆ ನಾವು. ಅವರಿಗೆ ಸಲಕರಣೆಗಳು, ಒಂದು ಶಿಲ್ಪಕಲೆ ಕೆತ್ತನೆಗೆ ಬೇಕಾಗುವ ಸಲಕರಣೆಗಳು ಮತ್ತು ಅವರಿಗೆ ಯೂನಿಫಾರ್ಮು ಎಲ್ಲವನ್ನು ನಮ್ಮ ಬ್ಯಾಂಕಿನ ಕಡೆಯಿಂದ ಉಚಿತವಾಗಿ ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಅವರು ತರಬೇತಿ ಮುಗಿದ ನಂತರ ಅವರಿಗೆ ಬ್ಯಾಂಕಿನಿಂದ ಬೇಕಾದರೆ ಲೋನ್ ಕೂಡ ಕೊಡುವ ಫೆಸಿಲಿಟಿಯನ್ನು ಕೂಡ ನಾವು ಅವರಿಗೆ ಮಾಡ್ತೇವೆ. ನಮಸ್ಕಾರ, ನನ್ನ ಹೆಸರು ಹರೀಶ್ ನಾಯಕ್. ನಾನು ಇಲ್ಲಿ ಕಳೆದ 14 ವರ್ಷಗಳಿಂದ ಇಲ್ಲಿ ಲೋಹಶಿಲ್ಪ ತರಬೇತಿಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಕೆನರಾ ಬ್ಯಾಂಕ್ ಪ್ರಾಯೋಜಿತ ಸಿಇ ಕಾಮತ್ ಕರಕುಶಲ ತರಬೇತಿ ಕೇಂದ್ರ. ಇದು ಲೋಹಶಿಲ್ಪ ವಿಭಾಗದಲ್ಲಿ ನಾವಿದ್ದೇವೆ. ಈಗ ಶಿಲ್ಪಕಲೆಯತ್ತ ದೃಷ್ಟಿ, ಗ್ರಾಮೋದ್ಯೋಗದ ಸೃಷ್ಟಿ, ಹೀಗೊಂದು ವಿಶಿಷ್ಟ ವಿಭಿನ್ನ ಕಲ್ಪನೆಯನ್ನು ಜೀವಾಳವಾಗಿಸಿಕೊಂಡು ಕಳೆದ 26 ವರ್ಷಗಳಿಂದ ಇಲ್ಲಿ ನಾವು ಗ್ರಾಮೀಣ ಯುವ ಜನತೆಗೆ ಶಿಲ್ಪಕಲೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಸಂಸ್ಥೆಯಲ್ಲಿ 3 ವಿಭಾಗಗಳು ತರಬೇತಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮರ, ಕಲ್ಲು ಇದು ಒಂದು ವಿಭಾಗ, ಮತ್ತೊಂದು ಲೋಹಶಿಲ್ಪ. ಲೋಹಶಿಲ್ಪದಲ್ಲಿ ಲೋಹದ ಉಬ್ಬು ಶಿಲ್ಪ ಹಾಗೂ ಎರಕ ಶಿಲ್ಪ, ಈ 2 ವಿಭಾಗಗಳಲ್ಲಿ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು 18 ವರ್ಷ ವಯಸ್ಸಾದಂತಹ ಆಸಕ್ತ ಯುವಜನರಿಗೆ ನಾವಿಲ್ಲಿ ತರಬೇತಿಗೆ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ. ತರಬೇತಿಯ ಪ್ರಾರಂಭ ಹೇಗೆ ಅಂತಂದರೆ, ನಮ್ಮಲ್ಲಿ ಬೇಕಾಗುವಂಥ ಸಾಂಪ್ರದಾಯಿಕ ರೇಖಾಚಿತ್ರಗಳ ಅಭ್ಯಾಸದಿಂದ ನಾವು ತರಬೇತಿಯನ್ನು ಪ್ರಾರಂಭಿಸ್ತೇವೆ. ಇಲ್ಲಿ ತರಬೇತಿ ಪ್ರಾರಂಭ ಆದ ನಂತರ 3 ತಿಂಗಳು ನಿರಂತರವಾಗಿ ಅವರು ರೇಖಾಚಿತ್ರವನ್ನು ಅಭ್ಯಾಸ ಮಾಡ್ತಾರೆ. ರೇಖಾಚಿತ್ರದ ಅಭ್ಯಾಸದ ನಂತರ ಅವರು ಯಾವ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಆ ವಿಭಾಗದಲ್ಲಿ ಪ್ರಾಯೋಗಿಕತೆಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ. ನಿರಂತರ 3 ತಿಂಗಳ ನಂತರ ಮತ್ತೆ ನಾವು 6 ತಿಂಗಳವರೆಗೆ ಅರ್ಧ ದಿನದನ್ನು ಪ್ರಾಯೋಗಿಕತೆಗೆ ಪ್ರಾಕ್ಟಿಕಲಿಗೆ ಬಿಟ್ಟು ಇನ್ನರ್ಧ ದಿನವನ್ನು ರೇಖಾಚಿತ್ರ ಅಭ್ಯಾಸಕ್ಕೆ, ಸಾಂಪ್ರದಾಯಿಕ ಶಿಲ್ಪವನ್ನು ಹೇಗೆ ರೂಪಿಸಬೇಕು ಅದಕ್ಕೆ ಬೇಕಾಗುವಂಥ ಅಳತೆಗಳು, ತಾಳಮಾನಗಳನ್ನೊಳಗೊಂಡಂತಹ ರೇಖಾಚಿತ್ರ ಅಭ್ಯಾಸದೊಂದಿಗೆ ಶಿಕ್ಷಣ ಕ್ರಮ ಪ್ರಾರಂಭವಾಗ್ತದೆ. ಇದು ಒಟ್ಟು 18 ತಿಂಗಳುಗಳ ಕಾಲ ತರಬೇತಿಯ ಅವಧಿಯಾಗಿದ್ದು, ಈ ಅವಧಿಯಲ್ಲಿ ಅವರಿಗೆ ಅಗತ್ಯವಿರುವಂತಹ ಊಟ, ವಸತಿ, ಬೇಕಾಗುವಂಥ ಉಪಕರಣಗಳು, ಯೂನಿಫಾರ್ಮ್ ಜೊತೆಯಲ್ಲಿ ಎಲ್ಲ ರೀತಿಯ ರಾ ಮೆಟೀರಿಯಲ್, ಈಗ ಲೋಹಶಿಲ್ಪವನ್ನು ನಾವು ತೆಗೆದುಕೊಂಡ್ರೆ ಹಿತ್ತಾಳೆ, ತಾಮ್ರದ ತಗಡುಗಳಿರಬಹುದು, ಅದಕ್ಕೆ ಬೇಕಾಗುವಂಥ ಕಚ್ಚಾ ವಸ್ತುಗಳೆಲ್ಲವನ್ನು ಕೂಡ ಸಂಸ್ಥೆಯವರಿಗೆ ಪೂರಕವಾಗಿ ಪೂರೈಕೆಯನ್ನು ಮಾಡಿ ಒಂದು ಅದ್ಭುತ ಶಿಲ್ಪಗಳನ್ನು, ಬೇರೆ ಬೇರೆ ಶೈಲಿಯನ್ನು, ಇಲ್ಲಿ ಮುಖ್ಯವಾಗಿ ನಾವು ಹೊಯ್ಸಳ ಶೈಲಿ ಹಾಗೂ ಚೋಳ ಶೈಲಿಯ ಶಿಲ್ಪಗಳು ದೇವಸ್ಥಾನಗಳ ಆಚರಣೆಗಳಿಗೆ ಪೂರಕವಾಗಿ ಬೇಕಾಗುವಂತೆ ರಚಿಸುವಂಥ ಕ್ರಮವನ್ನು ಹೇಳಿಕೊಡ್ತಾ ಇದ್ದೇವೆ. ಈಗ ಪ್ರಸಕ್ತ ಸಂಸ್ಥೆಯಲ್ಲಿ 51 ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ, ಕರ್ನಾಟಕದ ನಾನಾ ಭಾಗಗಳಿಂದಿದ್ದಾರೆ ಹಾಗೂ ಪಕ್ಕದ ಮಹಾರಾಷ್ಟ್ರದ ರಾಜ್ಯಗಳಿಂದ ಬಂದು ಕೂಡ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ. ಇಲ್ಲಿ ಏನು ಉದ್ದೇಶ ಅಂತ ಹೇಳಿದರೆ, ಶಿಲ್ಪಕಲೆಯನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯ ಸಂಸ್ಕಾರದ ಜೀವಾಳ ಅನ್ನುವಂಥದ್ದು ಎಲ್ಲ ಕಡೆಯೂ ಇರುವಂಥ ವಿಷಯ. ಆದರೆ ಹೇಗೆ ಉಳಿಸಬೇಕು, ಅದಕ್ಕೆ ಪೂರಕವಾಗಿ ಏನನ್ನು ಒದಗಿಸಬೇಕು, ಈ ಎಲ್ಲ ದೃಷ್ಟಿಕೋನಗಳು, ಯಾಕೆಂತಂದರೆ ಬ್ಯಾಂಕಿನ ಸಂಸ್ಥಾಪಕರಾದಂತಹ ಅಮ್ಮೆಂಬಳ ಸುಬ್ಬರಾವ್ ಪೈಯವರ ಒಂದು ಕಲ್ಪನೆ, ಆರ್ಥಿಕತೆ ಅನ್ನುವಂಥದ್ದು ಅಥವಾ ಬ್ಯಾಂಕಿಂಗ್ ಅನ್ನುವಂಥದ್ದು ದೇಶದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ತಲುಪುವಂತಾಗಬೇಕು, ಆತನಿಗೆ ಅದರ ಉಪಯೋಗ ದೊರೆಯುವಂತಾಗಬೇಕು ಅನ್ನುವಂಥ ಆ ದೂರದೃಷ್ಟಿತ್ವ. ಬ್ಯಾಂಕು ಅದರ ಮೂಲಕ ಈ ಗ್ರಾಮೀಣ ಭಾಗದ ಶಿಲ್ಪಕಲಾ
ಆಸಕ್ತ ಯುವಕರಿಗೆ ಈ ತರಬೇತಿಯನ್ನು ನೀಡುವುದರ ಮೂಲಕ ಅವರಿಗೆ ಒಂದು ವಿಶಿಷ್ಟವಾದಂತಹ ಜೀವನ ಶೈಲಿ ಜೊತೆಗೆ ಒಂದು ಪರಂಪರೆಯನ್ನು ಉಳಿಸುವಂಥ ಒಂದು ಸದಾವಕಾಶವನ್ನು ನೀಡಿ ಗ್ರಾಮೀಣ ಭಾಗದ ಜನತೆಯನ್ನು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಶಕ್ತವಾಗಿಸುವಂಥ ನಿಟ್ಟಿನಲ್ಲಿ ಕಳೆದ 26 ವರ್ಷಗಳಿಂದ ತರಬೇತಿಯನ್ನು ಕೊಡ್ತಾ ಬಂದಿದೆ. ಹಲವಾರು ವಿದ್ಯಾರ್ಥಿಗಳು ದೇಶದ ನಾನಾ ಭಾಗದಿಂದ, ರಾಜ್ಯದ ನಾನಾ ಭಾಗದಿಂದ ತರಬೇತಿಯನ್ನು ಪಡೆದಿದ್ದಾರೆ. ಈಗ ದೇವಸ್ಥಾನದ ಎಲ್ಲ ರೀತಿಯ ರಚನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ದೇವಸ್ಥಾನದ ರಚನೆಯ ವೈಶಿಷ್ಟ್ಯತೆಯನ್ನು ಕೂಡ ಮನಗಂಡು ಅದರಲ್ಲಿ ಆಸಕ್ತರಾಗಿ ಅದನ್ನು ಪೂರೈಸಿಕೊಂಡು ಹೋಗುವುದರ ಜೊತೆಯಲ್ಲಿ ದೇಶದ ಆರ್ಥಿಕತೆಗೆ ಕೂಡ ಬೆನ್ನೆಲುಬಾಗ್ತಾ ಇದ್ದಾರೆ. ಇಲ್ಲಿ ಈಗ ನೀವು ಲೋಹಶಿಲ್ಪದ ರಚನಾ ಕ್ರಮಗಳನ್ನು ನಾವಿಲ್ಲಿ ಹೇಳಿಕೊಡುವ ಬಗ್ಗೆ ವಿವರಿಸೋದಾದರೆ ಇಲ್ಲಿ 2 ರೀತಿಯ ಶಿಲ್ಪಗಳನ್ನು ನಾವು ಹೇಳಿಕೊಡ್ತೇವೆ. ಒಂದು ಲೋಹದ ಉಬ್ಬು ಶಿಲ್ಪ, ಹಿತ್ತಾಳೆ ಮತ್ತು ತಾಮ್ರದ ತಗಡುಗಳಲ್ಲಿ ನಾವಿಲ್ಲಿ ನೋಡುವ ಹಾಗೆ ಈ ರೀತಿಯ ಹಿತ್ತಾಳೆ ಮತ್ತು ತಾಮ್ರದ ತಗಡುಗಳಲ್ಲಿ ಶಿಲ್ಪಗಳನ್ನು ರಚಿಸುವುದನ್ನು ಹೇಳ್ಕೊಡ್ತೇವೆ. ಇನ್ನೊಂದು ವಿಶಿಷ್ಟವಾದ ಪದ್ಧತಿ ಅಂತಂದರೆ ಅಧಿಚಿಷ್ಟ ವಿಧಾನದಲ್ಲಿ ನಾವು ಎರಕದ ಪದ್ಧತಿಯನ್ನು ಹೇಳಿಕೊಡ್ತೇವೆ. ಇಲ್ಲಿ ನಾವು ಗಮನಿಸೋದಾದರೆ ಒಂದು ಮೇಣದ ಕಲಾಕೃತಿ, ಇಡಗುಂಜಿ ಮಹಾಗಣಪತಿಯ ಮೇಣದ ಕಲಾಕೃತಿ ಸಿದ್ಧಗೊಂಡಿದೆ. ಇದನ್ನು ಮೇಣದ ಕಲಾಕೃತಿ ರಚನೆ ಆದ ನಂತರ ನಾವು ಈ ರೀತಿಯಲ್ಲಿ ಹದಗೊಳಿಸಿದ ಮಣ್ಣನ್ನು ಒಂದು 2 ಅಥವಾ 3 ಕೋಟು, ಅಗತ್ಯ ಬಿದ್ದಲ್ಲಿ 5 ರಿಂದ 6 ಕೋಟುವರೆಗೆ ಕೂಡ ಕಟ್ಟಬೇಕಾಗ್ತದೆ. ಹಾಗೆ ಕಟ್ಟಿ ಎರಕದ ಸಮಯದಲ್ಲಿ ಇದನ್ನು ಹೀಟ್ ಮಾಡಿ ಹೊರಗಡೆಯಿಂದ ಮೇಣ ತೆಗಿತೇವೆ. ಹೀಗೆ ಮೇಣ ತೆಗೆದಾಗ ನಮಗೆ ಒಳಗಡೆ ವಿಗ್ರಹದ ಒಂದು ಟೊಳ್ಳು ವಿಭಾಗ ಸೃಷ್ಟಿಯಾಗ್ತದೆ. ಅದರಲ್ಲಿ ಕರಗಿಸಿದ ಲೋಹವನ್ನು ಇಲ್ಲಿ ನಾವು ಬಳಸುವಂಥದ್ದು ಹಿತ್ತಾಳೆ, ತಾಮ್ರ ಮತ್ತು ಕಂಚನ್ನು ಬಳಸ್ತೇವೆ. ಪಂಚಲೋಹದ ಮಿಶ್ರಣವನ್ನು ಬಳಸಬಹುದು, ಹಾಗೂ ಚಿನ್ನ ಬೆಳ್ಳಿಯನ್ನು ಕೂಡ ಈ ರೀತಿಯ ಮಿಶ್ರಣವನ್ನು ಬಳಸಿ ಎರಕದ ವಿಗ್ರಹಗಳನ್ನು ರಚಿಸುವುದಕ್ಕೆ ಪೂರಕವಾಗಿ ಬಳಸ್ಕೊಳ್ಬೋದು. ಈ ರೀತಿಯ ಒಂದು ಕ್ರಮವನ್ನು ಹೇಳಿಕೊಳ್ತೇವೆ. ಈ ವಿಗ್ರಹದಲ್ಲಿ ವಿಶೇಷತೆ ಏನಂತಂದರೆ, ಈಗ ದೇವಸ್ಥಾನದ ಆಚರಣೆಗಳಿಗೆ ರೂಪಿತವಾಗುವಂಥ ವಿಗ್ರಹ, ಅದು ಅರ್ಚನಾ ಬಿಂಬ ಇರಬಹುದು ಅಥವಾ ಇನ್ನಿತರೆ ಸ್ಥಾಪನಾ ಬಿಂಬ ಯಾವುದಾದ್ರೂ ಇರ್ಬೋದು, ಅದರ ರಚನೆಗೆ ಸಮಗ್ರವಾಗಿ ಒಂದೇ ಎರಕದಲ್ಲಿ ವಿಗ್ರಹ ಬಂದಾಗ ಅದು ಆರಾಧನೆಗೆ ಶ್ರೇಷ್ಠ ಅನ್ನುವಂಥ ನಂಬಿಕೆ ನಮ್ಮ ಪುರಾತನ ಕಾಲದಿಂದ ಬಂದಂಥದ್ದು. ಈಗಿನ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂತಂದರೆ, ವಿಗ್ರಹವನ್ನು ಮರುಜೋಡಣೆ ಮಾಡುವ ಮತ್ತು ಅದನ್ನು ಪೂಜೆಗೆ ಒದಗಿಸುವಂಥ ಕ್ರಮ ಇದೆ. ಅದು ಪೂಜೆಗೆ ಅಷ್ಟು ಯೋಗ್ಯ ಅಲ್ಲ ಅನ್ನುವಂಥದ್ದು ಶಾಸ್ತ್ರೀಯವಾದಂತಹ ಒಂದು ನಂಬಿಕೆ. ಅದಕ್ಕೆ ಪೂರಕವಾದ ವಿಗ್ರಹವನ್ನು ಹೇಗೆ ರೂಪಿಸಬೇಕು ಅನ್ನುವುದನ್ನು ನಾವು ವಿಶಿಷ್ಟವಾಗಿ ಇಲ್ಲಿ ಹೇಳಿಕೊಡ್ತೇವೆ. ಅದನ್ನು ಕಲಿತಂತಹ ವಿದ್ಯಾರ್ಥಿಗಳು ದೇವಸ್ಥಾನದ ಹಲವಾರು ಸಾಧ್ಯತೆಗಳಿಗೆ, ಅದು ಆಚರಣೆಗಳಿಗೆ ಬೇಕಾದಂಥದ್ದು ಇರಬಹುದು, ಅಲಂಕರಣಗಳಿಗಿರಬಹುದು, ಈ ಎಲ್ಲ ರಚನೆಗಳನ್ನು ರೂಪಿಸುವುದರಲ್ಲಿ ಸಿದ್ಧಹಸ್ತರಾಗ್ತಾ ಇದ್ದಾರೆ. ಇದರಿಂದಾಗಿ ಅವರ ಒಂದು ಗ್ರಾಮೀಣ ಭಾಗದಲ್ಲಿಯೇ ಅವರು ಶಿಲ್ಪಕಲೆಯನ್ನು ಜೀವಾಳವಾಗಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳಬಹುದು. ಜೊತೆಗೆ ಭಾರತದ ಒಂದು ವಿಶಿಷ್ಟ ಸಂಪ್ರದಾಯವನ್ನು, ಸಂಸ್ಕೃತಿ, ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ಕೊಂಡು ಹೋಗುವುದಕ್ಕೆ ಬ್ಯಾಂಕಿಂಗ್ ಈ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂತಂದ್ರೆ ಬ್ಯಾಂಕ್ ಅಂದರೆ ಕೇವಲ ಸಾಲ ಸೌಲಭ್ಯ, ಇತರೆ ಆರ್ಥಿಕ ಚಟುವಟಿಕೆಗಳಿಗಷ್ಟೇ ಅಲ್ಲ, ಈ ರೀತಿಯ ಒಂದು ವೈಶಿಷ್ಟ್ಯತೆಯನ್ನು ತನ್ನ ಜೀವಾಳವಾಗಿಸಿಕೊಂಡು ಅದನ್ನು ಉಳಿಸುವ ಮತ್ತು ಮುಂದಿನ ಒಂದು ಪರಂಪರೆಗೆ ಅದನ್ನು ಬೆಳೆಸುವ ಒಂದು ಕೈಂಕರ್ಯವನ್ನು ಕೂಡ ಬ್ಯಾಂಕಿಂಗ್ ಮಾಡ್ತಾ ಇದೆ ಅನ್ನುವಂಥದ್ದು ಹೆಮ್ಮೆ. ಇದಕ್ಕೆ ಕಾರಣ ಅಂತಂದರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಈಗ ದೇಶದಾದ್ಯಂತ ಹಲವಾರು ಶಿಲ್ಪ ಸೃಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಹಂತದ ಬಳಿಕ ಕಾಡುವ ಪ್ರಶ್ನೆ, ಮುಂದೇನು? ಕಾರಣ ಬಹಳಷ್ಟಿವೆ. ಒಂದೆಡೆ ಆರ್ಥಿಕ ಸಮಸ್ಯೆ, ಇನ್ನೊಂದೆಡೆ ದೂರದ ಕಾಲೇಜಿಗೆ ಹೋಗಲು ಸಮಸ್ಯೆ. ಹೀಗೆ ಒಂದಷ್ಟು ಸಮಸ್ಯೆಗಳಿಂದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಇನ್ನು ಕೆಲವೊಮ್ಮೆ ಪಠ್ಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳು ಶಿಕ್ಷಣ ಮುಂದುವರಿಸಲು ಹಿಂದೇಟಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ನ CA ಕಾಮತ್ ಕೌಶಲ್ಯ ತರಬೇತಿ ಕೇಂದ್ರ ಹಲವರ ಬಾಳಿಗೆ ಆಶಾಕಿರಣವಾಗಿ ನಿಂತಿದೆ. నేను ఇక్కడికి వచ్చి 6 నెలలు వచ్చినప్పటి నుంచి 3 నెలలు డ్రాయింగ్ ఒకటే నేర్చుకున్నాను. డ్రాయింగ్ తర్వాత 3 నెలలు డ్రాయింగ్ హాఫ్ డే, మళ్ళీ వర్క్ హాఫ్ డే ప్రాక్టికల్ హాఫ్ డే. ఇప్పుడు 6 నెలలు పూర్తయింది. వచ్చినప్పుడు డ్రాయింగ్ మీద అంత పట్టు ఉండలేదు. ఇక్కడికి వచ్చినాకే కొంచెం సార్ అంతే బాగా చెప్పించాడు డ్రాయింగ్. ఇంట్లో మా బాబాయ్ చేస్తున్నా, చిన్న చేస్తుండే సార్. అంతే పని గురించి కొంచెం తెలిసి ఉండేది, కానీ డ్రాయింగ్ గురించి ఏం తెలియదు కదా. డ్రాయింగ్ ఉంటేనే కొంచెం వర్క్
ఇక్కడ ఉండని ఇక్కడ చదివే విద్యార్థి చెప్పి శివరాజ్ కుమార్. ನಮಸ್ತೆ, ನನ್ನ ಹೆಸರು ಶಶಿಕಿರಣ್ ಅಂತ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಿಂದ ಬಂದಿದ್ದೇನೆ. ನಾನು ಸುಮಾರು 4 ತಿಂಗಳಿಂದ ಇಲ್ಲಿ ಅಭ್ಯಾಸ ಮಾಡ್ತೀನಿ. ಈಗ ಪ್ರೆಸೆಂಟು ಇದು ಶೀಟ್ ವರ್ಕು, ಇದನ್ನು ನಾವು ಕನ್ನಡದಲ್ಲಿ ಉಬ್ಬು ಶಿಲ್ಪ ಅಂತ ಕರಿತೀವಿ. ಇದು ನಂದಿ. ಇದರಲ್ಲಿ ಮೊದಲು ನಾವು ಕಲಾಕೃತಿ ರಚನೆ ಮಾಡಬೇಕಾದ್ರೆ ಮೊದಲನೇ ಹಂತದಲ್ಲಿ ನಾವು ರೇಖಾಚಿತ್ರವನ್ನು ಬಿಡಿಸ್ತೇವೆ. ರೇಖಾಚಿತ್ರ ಬಿಡಿಸಿದ ನಂತರ ನಾವು ಆ ಚಿತ್ರವನ್ನು ಈ ಶೀಟಿನ ಮೇಲೆ ಬರ್ಕೊಂಡಿದ್ದ ನಂತರ ಹಿಂಬದಿಯಿಂದ ಆ ರೇಖಾಚಿತ್ರಕ್ಕೆ ಅನುಗುಣವಾಗಿ ಉಬ್ಬನ್ನು ತೆಗಿತಾ ಹೋದಾಗ ಈ ರೀತಿ ಆಕಾರ ಬರುತ್ತೆ. ಬಂದ ನಂತರ ನಾವು ಆಭರಣಗಳನ್ನು ಒಂದೊಂದಾಗಿ ಬಿಡಿಸ್ತಾ ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡಿ ಮತ್ತು ಅಲಂಕಾರಿಕ ಎರಡು ಒಟ್ಟಿಗೆ ಕಲಿತಿರ್ತೀವಿ. ನಮ್ಮ ಇಷ್ಟಾನುಸಾರ ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಡ್ರಾಯಿಂಗಿಗೆ ಸರ್ಗೆ ತೋರಿಸ್ತೀವಿ. ಸಾರು ಒಮ್ಮೆ ಅದನ್ನು ಓಕೆ ಅಂತ ತಿಳಿಸಿದ ನಂತರ ನಾವು ಕೆಲಸ ಶುರು ಮಾಡ್ತೀವಿ. ಈ ಕಲೆಯನ್ನು ನಾನು ಹುಟ್ಟಿನಿಂದ ನೋಡ್ತಿದ್ದೀನಿ. मेरा नाम युवराज मिस्त्री है. मैं महाराष्ट्र में सिंधुदुर्ग जिले से और कुड़ा तालुक से आया हूँ. इधर आने के बाद मेरे को 16 मंथ हो गया. 16 मंथ में हम इधर आने के बाद फर्स्ट 3 मंथ ड्राइंग किया. बाद में 3 मंथ्स फुल हाफ डे ड्राइंग और हाफ डे स्टोन एंड वुड एंड स्टोन. हाँ, तो बाद में 3 मंथ हाफ डे ड्राइंग एंड हाफ डे कार्विंग. वो 6 मंथ में वो सब पता चलता है कि सांप्रदायिक शिल्पकला कैसा होता है. मीन्स उसमें कौन सा कला आता है, कैसा होता है. मीन्स होयसला, चोला, चालुक्य, चेरा. इधर मेरा दूर का रिश्तेदार ध्रुवांक मिस्त्री नाम का लड़का था. वो उधर जाके अच्छा मूर्तियाँ किया. बाद में उसको भी डिमांड बढ़ गया ना उधर. तो मैं छुट्टी के दिन में हमारे रिलेटिव्स थे, उनके उधर जाता था. उधर जाने के बाद वो बोले मेरे पहचान में एक लड़का है, वो इधर कर्नाटका में शिल्पकला सीखा है. तो उन्होंने मुझे बोला तुम्हें भी उधर जाना चाहिए अगर इंटरेस्ट है तो. और मैं पहले फाइन आर्ट करने वाला था. तो उधर जाते जाते इंटरेस्ट उसमें भी बढ़ गया, कार्विंग में. तो वो बोले तुमको इंटरेस्ट बहुत है तो इधर जाओ. बाद में उन्होंने सब इधर लगने वाला वो पेपर्स होता है वो रेडी करने को बोला. पेपर्स रेडी करके मैं इधर आया. इधर आने के बाद पहले थोड़ा डर लगा था. मीन्स इधर का कला देख के, इधर मूर्तियाँ देख के पहले पता नहीं चला कि हम भी ये कर पाएंगे नहीं कर पाएंगे. बाद में वो सर जैसे बोलते हैं कि 3 मंथ्स में हमको ताड़ामाना के बारे में बोलते हैं. ताड़ामाना ड्राइंग कैसे बनाना है, कौन सी अभी अगर नंदी का एक अलग ताड़ामाना होता है, अनाटमी का अलग होता है. उसमें पता चलता है कि कौन सा पार्ट कितना लंबा आएगा या कैसे शेप में आएगा. तो बाद में हमको फर्स्ट वर्क दिया इसका मॉडर्न आर्ट बनाने को बोला. मीन्स टूल्स हैंडलिंग अच्छा होने के लिए उसमें स्टोन पे कार्विंग करना सीख गया थोड़ा. बाद में हाथी बनाने को बोला ट्रेडिशनल. उसमें भी वो टूल्स हैंडलिंग अच्छे से हुआ. बाद में थोड़ा हिम्मत आ गया करने को. अभी अच्छा हो गया वर्क थोड़ा. सर बोलते हैं अच्छा हो गया ऐसा और प्रगति होना चाहिए. ಫಸ್ಟ್ ನಾವು ವುಡ್ ವರ್ಕ್ ಮಾಡ್ತಿದ್ವಿ ಮನೇಲಿ. ಅಪ್ಪ ಎಲ್ಲ ವುಡ್ ವರ್ಕ್ ಮಾಡ್ತಿದ್ವಿ. ಹೌದು. ಅದಾದಮೇಲೆ ನಾನು ಅಂದರೆ ಅಲ್ಲಿ ಸ್ವಲ್ಪ ಡಿಸೈನ್ ವರ್ಕ್ ಡೋರ್ಸ್ ಎಲ್ಲ ಅದು ಡಿಸೈನ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ. ಅದಾದ ನಂತರ ಅದು ಒಂದು ಡ್ರಾಯಿಂಗ್ ನಾನು ಆ ಥರ ಮಾಡ್ಬೇಕಂತ ನನಗೆ ಇಂಟ್ರೆಸ್ಟ್ ಬಂತು. ಒಬ್ಬರು ಜಾಸ್ತಿ ಕೇಳ್ತಿದ್ರು ಈ ಥರ ಡಿಸೈನ್ ಇದ್ರೆ ಮಾಡಿ ಅಂತ. ಅದಕ್ಕೆ ನಾನೊಂದು ನಾರ್ಮಲಾಗಿ ಡಿಸೈನ್ ಮಾಡಿದ್ದೆ ಶೀಟಲ್ಲಿ. ನಮ್ಮ ಮಾವ ಒಬ್ಬರು ಕಾಳಪ್ಪ ಬಡಿಗರ್ ಅಂತ ಹೇಳಿ, ಅವರು ಬಿಡದಿ ಇನ್ಸ್ಟಿಟ್ಯೂಟ್ ಒಂದಿದೆ ಕೆನರಾ ಬ್ಯಾಂಕಿಂದ, ಅಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದು. ಅವರು ಇವಾಗ ಸ್ಟೋನ್ ವರ್ಕ್ ಮಾಡ್ತಾಯಿದ್ದಾರೆ. ಅವರಿಗೆ ತೋರಿಸಿದೆ ಈ ಥರ ಡ್ರಾಯಿಂಗ್ ಹಾಕಿದ್ದೀನಿ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಹೇಳಿ ಅಂತ. ಅವರು ಕರೆಕ್ಟಾಗಿದೆ ಮಾಡು ಅಂತ ಹೇಳಿ ಒಂದಿಷ್ಟು ದಿನ ಆದಮೇಲೆ ನಮಗೆ ಕಲಿಸಿದ ಗುರುಗಳಿದ್ದಾರೆ, ನಾಗೇಶ್ ಆಚಾರ್ಯ ಅಂತೇಳಿ ಗುರುಗಳು. ಅವ್ರ ಹತ್ರ ಹೋಗಿ ಕಲಿ, ಸ್ವಲ್ಪ ಅಲ್ಲಿ ಇನ್ನೂ ಜಾಸ್ತಿ ನಾಲೆಜ್ ಬರುತ್ತೆ, ಡ್ರಾಯಿಂಗ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಇಲ್ಲ ನಾನು ಇಲ್ಲೇ ಕಲಿತೀನಿ, ಅಷ್ಟೊಂದು ಅಲ್ಲಿ ಏನು ಬೇಡ ಅಂತ ಹೇಳಿದೆ. ಬಟ್ ಆದರೂ ಇಲ್ಲ, ನಾವು ಹೇಳೋದಕ್ಕೂ ಅಲ್ಲಿ ಕಲಿಸೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಗಳು. ನಮ್ಗೆ ಕಲಿಸಿದ ಗುರುಗಳೇನೇ ಅಲ್ಲಿರೋದು.
ಅಲ್ಲಿ ಹೋಗು ಅಂತ ಹೇಳಿ ಅವರು ಹೇಳಿದರು. ಅದಾದಮೇಲೆ ಸ್ವಲ್ಪ ಅವ್ರ ಸರ್ಟಿಫಿಕೇಟ್ಸ್ ಹೇಳಿದರು. ಆವಾಗ ಕೋವಿಡ್ ಬೇರೆ ಇತ್ತು. ಅದಾದ ನಂತರ ಅಲ್ಲಿ ಕೋವಿಡ್ ಸರ್ಟಿಫಿಕೇಟ್ ಮತ್ತು ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಅದೆಲ್ಲ ರೆಡಿ ಮಾಡಿಕೊಂಡು ಡಿಸೆಂಬರಲ್ಲಿ ಬಂದ್ವಿ. ಇಲ್ಲಿ ಇಂಟ್ರ್ಯೂ ಇತ್ತು. ಅದಾದಮೇಲೆ ಇಂಟ್ರ್ಯೂ ತೊಗೊಂಡ್ರು ಸರ್. ಅದು ಏನೇನು ಬೇಕೋ ಅದೆಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆಯಾ, ಇಲ್ಲಿ ವಾತಾವರಣ ಹೇಗೆ, ಇಲ್ಲಿ ಫೆಸಿಲಿಟೀಸ್ ಏನು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಅದಾದ ನಂತರ ಅದು ಅಡ್ಮಿಷನ್ ಮಾಡಿ 1 ವೀಕಿಗೆ ನಿಮ್ಮದು ಇದಾಗಿದೆ, ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ಅಂಥೇಳಿ ಒಂದು ಡೇಟ್ ಕೊಟ್ಟರು. ಆ ಡೇಟಿಗೆ ಬಂದ್ವಿ. ಇಲ್ಲಿ SSLC ಪಾಸಾದ ಮತ್ತು ಕಲೆಯಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎಲ್ಲವೂ ಉಚಿತ. ಊಟ, ವಸತಿ, ಶಿಕ್ಷಣ, ತರಬೇತಿ, ಸಲಕರಣೆ ಹೀಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತೆ ಕೆನರಾ ಬ್ಯಾಂಕ್. ನೀವು ಈ ಸಂಸ್ಥೆಯ ಒಳ ಪ್ರವೇಶಿಸಿದ್ರೆ ಅದ್ಭುತ ಕಲಾಲೋಕದ ಅನಾವರಣ ಆಗುತ್ತೆ. ಯಾವುದೋ ಹಳೆಯ ಕಾಲದ ಗುರುಕುಲದ ನೆನಪಾಗುತ್ತೆ. ಸುತ್ತ ಹಸಿರು ವನದ ಒಪ್ಪ ಓರಣದ ತೋರಣದಲ್ಲಿ ಅಲಂಕರಿಸಲ್ಪಟ್ಟ ತರಗತಿಗಳಲ್ಲಿ ಕಲಾ ಬೋಧನೆ ನಡೆಯುತ್ತೆ. ಇದನ್ನು ನೋಡೋದೇ ಒಂದು ಚಂದ.
ಸಮವಸ್ತ್ರ ಧರಿಸಿ ವಿದ್ಯಾರ್ಥಿಗಳು ಲೋಹಶಿಲ್ಪ, ಶಿಲಾಶಿಲ್ಪ, ದಾರುಶಿಲ್ಪ ವಿಭಾಗಗಳಲ್ಲಿ ತರಬೇತಿಯನ್ನ ಪಡೆಯುತ್ತಾರೆ. ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಮತ್ತು ಕೆತ್ತುವ ಸಾಧನಗಳನ್ನು ಸಂಸ್ಥೆ ಉಚಿತವಾಗಿ ನೀಡುತ್ತೆ. ಮೊದಲಿಗೆ ತರಗತಿಗಳಲ್ಲಿ ಚಿತ್ರಕಲೆಯ ಮೂಲಕ ತರಬೇತಿ ನೀಡಲಾಗುತ್ತೆ. ಚಿತ್ರಕಲೆಯಲ್ಲಿ ಒಂದು ಮೂರ್ತಿಯ ಒಂದು ಕೆತ್ತನೆಯ ಆನಂದವನ್ನ ಲೆಕ್ಕಾಚಾರಗಳನ್ನ ಕಲಿಸಲಾಗುತ್ತೆ. ನಮ್ಮ ದೇಶದ ವಿವಿಧ ರಾಜ್ಯಗಳ ಪಾರಂಪರಿಕ ಕಲಾ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಆ ಬಳಿಕ ಅವರ ಕೈಗೆ ಉಳಿ ನೀಡುತ್ತಾರೆ. ಇಲ್ಲಿನ ವಿದ್ಯಾರ್ಥಿಗಳು ತಯಾರಿಸಿದ ಕಲಾಕೃತಿಗಳು ಈ ಸಂಸ್ಥೆಯ ಸುತ್ತಲೂ ನೆಲೆ ನಿಂತಿವೆ. ಎಂತಹ ಮನಸ್ಸನ್ನು ಈ ಕಲಾಕೃತಿಗಳು ಸೂರೆಗೊಳ್ಳುತ್ತವೆ. ಅಷ್ಟೇ ಅಲ್ಲ, ಇಂದಿಗೂ ಅನೇಕ ಕಾರ್ಯಕ್ರಮಗಳಲ್ಲಿ, ಅನೇಕ ಗಣ್ಯರ ಸನ್ಮಾನಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಕೆತ್ತಿದ ಮೂರ್ತಿಗಳೇ ರಾರಾಜಿಸುತ್ತವೆ. ಇನ್ನು ಅದೆಷ್ಟೋ ಸಂಸ್ಥೆಗಳ ಮುಂಭಾಗದಲ್ಲಿ, ಒಳಭಾಗದಲ್ಲಿ, ಆವರಣದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಕೆತ್ತಿದ ಮೂರ್ತಿಗಳು
ದೇವಸ್ವರೂಪವನ್ನು ಪಡೆದು ಪೂಜಿಸಲ್ಪಡ್ತಾ ಇವೆ. ಶಿಲೆಯ ಮೂರ್ತಿ ರಚನೆ ಮತ್ತು ಕಾಷ್ಟಶಿಲ್ಪದ ರಚನೆಯಲ್ಲಿ ವಸ್ತು ಭಿನ್ನವಾಗಿದ್ದರೂ ಕಲಾಕೃತಿಗಳಲ್ಲಿ ಸಾಮ್ಯತೆಯನ್ನು ಕಾಣಬಹುದು. ಆದರೆ ಲೋಹಮೂರ್ತಿ ರಚನೆಯಲ್ಲಿ ಎರಕ, ಪಾಲಿಶಿಂಗ್, ಎಂಬೋಸ್ ಹೀಗೆ ಮತ್ತಷ್ಟು ವಿಚಾರಗಳಿವೆ. ಮರ, ಕಲ್ಲು ಈ ವಿಭಾಗಕ್ಕಿಂತ ಲೋಹದ ಮೂರ್ತಿ ತಯಾರಿಕೆಗೆ ಖರ್ಚು ಹೆಚ್ಚು.
ಸಂಸ್ಥೆಯ ವಿಶೇಷತೆ ಅಂದರೆ ಇದುವರೆಗೆ ಇಲ್ಲಿಂದ ಕಲಿತು ಹೋದ ವಿದ್ಯಾರ್ಥಿಗಳಲ್ಲಿ 95% ವಿದ್ಯಾರ್ಥಿಗಳು ಉದ್ಯೋಗ ಪಡೆದಿದ್ದಾರೆ. ಇಲ್ಲಿಂದ ಕಲಿತು ಉದ್ಯೋಗ ಆರಂಭಿಸಲು ಇಚ್ಛೆ ಇರುವವರಿಗೆ ಕೆನರಾ ಬ್ಯಾಂಕ್ ಸಾಲ ಯೋಜನೆಯನ್ನು ನೀಡುತ್ತೆ. ಈ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ನವೀಕರಣ ಸಂದರ್ಭ ಹಳೆಯ ಪರಂಪರೆಗೆ ಧಕ್ಕೆ ಬಾರದಂತೆ ಕೆತ್ತನೆಗಳನ್ನು ಮಾಡಿದ್ದಾರೆ. ಪಾರಂಪರಿಕ ಕಾಷ್ಟಶಿಲ್ಪ ಸೌಂದರ್ಯವನ್ನು ಮುಂದಿನ ಪೀಳಿಗೆಗೂ ಮುಂದುವರಿಸಲು ಕಟಿಬದ್ಧರಾಗಿದ್ದಾರೆ. ಈ ಮೂಲಕ ದೇಶದ ಸಾಂಸ್ಕೃತಿಕ ವೈಭವವನ್ನು ಕಾಪಿಡುವಲ್ಲಿ ಕೆನರಾ ಬ್ಯಾಂಕ್ ತನ್ನದೇ ಆದ ಕೊಡುಗೆ ನೀಡಿದೆ. ಎಸ್ ವೀಕ್ಷಕರೇ, ಇದು ಕೆನರಾ ಬ್ಯಾಂಕ್ನ ಜೀವನ ಶಿಕ್ಷಣ. ಮುಂದೇನೋ ಎಂದು ಚಿಂತೆಯಲ್ಲಿ ಕೂರುವ ವಿದ್ಯಾರ್ಥಿಗಳಿಗೆ ಕೆನರಾ ಬ್ಯಾಂಕ್ನ ಈ ಶಿಕ್ಷಣ ಸಂಸ್ಥೆ ಹೊಸ ಬದುಕಿನ ದಾರಿಯನ್ನು ತೋರಿದೆ. ಈ ಮೂಲಕವಾಗಿ ಒಂದು ಮಾದರಿ ಬ್ಯಾಂಕ್ ಮತ್ತು ಮಾದರಿ ಸಂಸ್ಥೆಯಾಗಿದೆ ಕೆನರಾ ಬ್ಯಾಂಕ್. ಮತ್ತು CA ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ಸ್ ಕೂಡ ವಿಶಿಷ್ಟ ಪಂಕ್ತಿಯಲ್ಲಿ ನಿಲ್ಲುವ ಶಿಕ್ಷಣ ಸಂಸ್ಥೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಅದ್ಭುತ ವಿದ್ಯಾದೇಗುಲದ ವಿಶಿಷ್ಟ ಸಾಧನೆಯ ಪರಿಚಯ. ಇತರ ತರಬೇತಿ ಸಂಸ್ಥೆಗಳಿಗಿಂತ ಭಿನ್ನವಾಗಿ 25 ಸಾರ್ಥಕ ಸಂವತ್ಸರವನ್ನ ಪೂರೈಸಿದ ಕಾರ್ಕಳದ CA ಕಾಮತ್ ನಿಜಕ್ಕೂ ಅದ್ಭುತ ಸಾಧನೆಯನ್ನೇ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನ.